ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕೀರ್ತನೆಯೊಂದಿಗೆ ಪ್ರಾರ್ಥನೆ. ಈ ಸುವಾರ್ತೆಗೆ ಸ್ವಾಗತ, ಸುಸ್ವಾಗತ. ಈ ದಿನ ನಾವು ಕೀರ್ತನೆಗಳನ್ನು ಧ್ಯಾನಿಸುವ ಮುನ್ನ ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಈ ದಿನ ನಾವು ಈ ಕೀರ್ತನೆಗಳನ್ನು ಧ್ಯಾನಿಸುವಾಗ ನಿಮ್ಮ ಸ್ವರ್ಗೀಯ ವರದಾನದಿಂದ ನಮ್ಮನ್ನು ತುಂಬಿರಿ, ಪವಿತ್ರಾತ್ಮರಿಂದ ನಮ್ಮನ್ನು ತುಂಬಿರಿ. ಈ ಕೀರ್ತನೆಯಲ್ಲಿ ನಮ್ಮ ಹೃದಯದ ವೇದನೆಗಳನ್ನು ನಿವೇದಿಸುವಾಗ ನಮಗೆ ಸೌಖ್ಯವಾಗಲಿ, ಸಾಂತ್ವನ ಸಿಗಲಿ, ನಮ್ಮ ನಿರೀಕ್ಷೆ ಬಲಗೊಳ್ಳಲಿ. ಯೇಸುವೆ, ನಿಮ್ಮ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ, ಆಮೇನ್. ಆತ್ಮೀಯರೇ, ನಿಮ್ಮಲ್ಲಿ ಬೈಬಲ್ ಇದ್ರೆ ತೆಗೆದುಕೊಳ್ಳಿ. ಕೀರ್ತನೆ 28 ನಾನು ಓದುವಾಗ ನೀವು ಕೂಡ ನನ್ನ ಜೊತೆಗೆ ಓದಬಹುದು. ತದನಂತರ ನಾವು ಧ್ಯಾನಿಸೋಣ. ಈ ಕೀರ್ತನೆಯಲ್ಲಿ 9 ವಾಕ್ಯಗಳಿವೆ. ಪ್ರಭುವಿನ ಮೌನ ಸಾವಿಗೆ ಸಮಾನ. ಒಂದು ವೇಳೆ ನಾವು ಪ್ರಾರ್ಥನೆ ಮಾಡುವಾಗ ಉತ್ತರ ದೊರಕದಿದ್ದರೆ ಆ ಮೌನ ಎಷ್ಟು ನಮ್ಮನ್ನು ಕಾಡಿಸುತ್ತೆ ಅಂದರೆ, ಯಾಕೆ ದೇವರು ಮೌನವಾಗಿದ್ದಾರೆ, ಯಾಕೆ ಇದನ್ನು ದೇವರು ನನ್ನ ಜೀವನದಲ್ಲಿ ನಡೆಯುವಂತೆ ಮಾಡಿದ್ದಾರೆ ಎಂಬ ಪ್ರಶ್ನೆ ಬರುತ್ತೆ. ನನ್ನ ಮೊರೆ ಕೇಳು ಪ್ರಭು, ದುರ್ಗಾ ನೀನೆನಗೆ, ನೀ ಕಿವಿಗೊಡದಿರೆ ನಾ ಸಮಾನ ಸತ್ತವರಿಗೆ. ನಿನ್ನ ಪರಿಶುದ್ಧಾಲಯದತ್ತ ಕೈ ಎತ್ತಿ ಮುಗಿವೆನು, ಕರುಣೆಯಿಂದ ಆಲಿಸು ಪ್ರಭು ನನ್ನಾರ್ಥ ಮನವಿಯನು. ದುರುಳರೊಡನೆ ದೂಡಬೇಡ, ದುರ್ಜನರೊಡನೆ ವಿಸರ್ಜಿಸಬೇಡೆನ್ನನು. ಪರರಿಗವರು ನುಡಿವರು ಶಾಂತಿಯನು, ಉದರದಲ್ಲಿಡುವರು ಕ್ರೋಧವನು. ಕೇಡಿಗರು ಪರರಿಗೆ ಮಾಡಿದುದ ತಾವೇ ಉಣ್ಣ ಮಾಡು, ಅವರ ದುಷ್ಟ ಕಾರ್ಯಗಳಿಗೆ ತಕ್ಕುದಾದ ಶಿಕ್ಷೆ ನೀಡು. ಅರಿಯರವರು ಪ್ರಭುವಿನ ಕಾರ್ಯಗಳನ್ನು, ಆತನ ಕೈ ಕೆಲಸಗಳನ್ನು. ಈ ಕಾರಣ ಕೆಡವಿ ಬಿಡುವನು ಪ್ರಭು, ಮರಳಿ ಏಳಬಿಡನವರನು. ಪ್ರಭುವಿಗೆನ್ನ ಕೃತಜ್ಞತಾ ವಂದನೆ, ಆಲಿಸಿದನವನು ನನ್ನ ವಿಜ್ಞಾಪನೆ. ಪ್ರಭುವೇ ಶಕ್ತಿ ಎನಗೆ ರಕ್ಷೆ, ಎನ್ನೆದೆಯ ನಂಬುಗೆ. ಎನ್ನ ಮನಪೂರ್ವಕ ಕೀರ್ತನೆ ಆತನಿತ್ತ ನೆರವಿಗೆ. ಪ್ರಭುವೇ ತನ್ನ ಪ್ರಜೆಯ ಪ್ರಾಬಲ್ಯವು, ತನ್ನ ಅಭಿಷಿಕ್ತನಿಗೆ ಆಶ್ರಯ ದುರ್ಗವು. ರಕ್ಷಿಸು ನಿನ್ನ ಪ್ರಜೆಯನ್ನು, ಆಶೀರ್ವದಿಸು ನಿನ್ನ ಜನರನ್ನು. ಕುರಿಗಾಹಿ ನೀನಾಗಿರು ಪ್ರಭು, ಹೊತ್ತು ಸಾಗಿಸು ಅವರನ್ನು. ಆತ್ಮೀಯರೇ, ಪ್ರಭು ನಮ್ಮ ಕುರಿಗಾಹಿ. ಪ್ರಭು ನಮ್ಮನ್ನು ಸಾಕಿ ಸಲಹುತ್ತಾರೆ, ಪ್ರಭು ನಮ್ಮನ್ನು ನಡೆಸುತ್ತಾರೆ ಎಂಬ ಭರವಸೆ ಈ ಕೀರ್ತನೆಯಲ್ಲಿ ನಾವು ಕಾಣುತ್ತೇವೆ. ನನ್ನ ಮೊರೆ ಕೇಳು ಪ್ರಭು, ದುರ್ಗಾ ನೀನೇ ನನಗೆ ದುರ್ಗ, ನೀನೇ ನನಗೆ ಕೋಟೆ. ನೀ ಕಿವಿಗೊಡದಿರೆ ನಾ ಸಮಾನ ಸತ್ತವರಿಗೆ. ಯಾಕೆಂದ್ರೆ ನಾ ಪ್ರಾರ್ಥಿಸುವೆ ನಿನ್ನ ಹತ್ರ, ನೀ ಕಿವಿಗೊಡದಿರೆ ನಾ ಸಮಾನ ಸತ್ತವರಿಗೆ. ನಿನ್ನ ಪರಿಶುದ್ಧ ಆಲಯದತ್ತ ಕೈ ಎತ್ತಿ ಮುಗಿವೆನು, ಕರುಣೆಯಿಂದ ಆಲಿಸು ಪ್ರಭು ನನ್ನ ಅರ್ಥ ಮನವಿಯನು. ನಿನ್ನ ಪವಿತ್ರಾಲಯದತ್ತ, ಪರಿಶುದ್ಧ ಆಲಯದ ಸ್ವರ್ಗದತ್ತ, ಇನ್ನೊಂದು ಜೆರುಸಲೇಮಿನತ್ತ, ಯಾಕಂದ್ರೆ ಅವರಿಗಿದ್ದ ದೇವಾಲಯ. ಕರುಣೆಯಿಂದ ಆಲಿಸು ಪ್ರಭು ನನ್ನ ಅರ್ಥ ಮನವಿಯನು, ನನ್ನ ಹೃದಯದ ಆ ಮನವಿಯನು. ದುರುಳರೊಡನೆ ದೂಡಬೇಡ, ದುರ್ಜನರೊಡನೆ ವಿಸರ್ಜಿಸಬೇಡ ಎನ್ನನು. ಪರರಿಗವರು ನುಡಿವರು ಶಾಂತಿಯನ್ನು, ಉದರದಲ್ಲಿಡುವರು ಕ್ರೋಧವನು. ದುರುಳರು ಏನ್ ಮಾಡ್ತಾರೆ, ಅವರು ಪರರಿಗೆ ಶಾಂತಿಯನ್ನು ಹೇಳ್ತಾರೆ, ಅದರ ಒಳಗಡೆ ಏನ್ ಹೇಳ್ತಾರೆ, ಕ್ರೋಧವನ್ನು ಇಟ್ಕೊಳ್ತಾರೆ. ಅಂಥವರು ನಾವು ಕೂಡ ಆಗುವುದು ಬೇಡ. ಕೇಡಿಗರು ಪರರಿಗೆ ಮಾಡಿದುದ ತಾವೇ ಉಣ್ಣ ಮಾಡು. ನೋಡಿ, ಪರರಿಗೆ ಕೇಡಿಗರು ಮಾಡಿದುದನ್ನು ತಾವೇ ಉಣ್ಣ ಮಾಡು, ಅವರ ದುಷ್ಟ ಕಾರ್ಯಗಳಿಗೆ ತಕ್ಕುದಾದ ಶಿಕ್ಷೆ ನೀಡು. ಹರಿಯರವರು ಪ್ರಭು ಕಾರ್ಯಗಳನ್ನು, ಆತನ ಕೈ ಕೆಲಸಗಳನ್ನು. ನೋಡಿ, ಹರಿಯರು ಅವರು ಪ್ರಭುವಿನ ಕೈ ಕೆಲಸಗಳನ್ನು, ಪ್ರಭು ಮಾಡಿದ ಉಪಕಾರಗಳನ್ನು, ಪ್ರಭುವಿನ ಈ ಸೃಷ್ಟಿಯನ್ನು ಹರಿಯರವರು. ಈ ಕಾರಣ ಕೆಡವಿ ಬಿಡುವನು ಪ್ರಭು, ಮರಳಿ ಏಳಬಿಡನವರನು. ಪ್ರಭುವಿಗೆನ್ನ ಕೃತಜ್ಞತಾ ವಂದನೆ, ಆಲಿಸಿದನವನು ನನ್ನ ವಿಜ್ಞಾಪನೆ. ನಾನು ಯಾಕೆ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೀನಿ? ನನ್ನ ವಿಜ್ಞಾಪನೆಯನ್ನು ಪ್ರಭು ಆಲಿಸಿದ್ದಾರೆ. ಪ್ರಭುವೇ ಶಕ್ತಿ ಎನಗೆ ರಕ್ಷೆ, ಎನ್ನೆದೆಯ ನಂಬುಗೆ.
ಎನ್ನ ಮನಪೂರ್ವಕ ಕೀರ್ತನೆ ಆತನಿತ್ತ ನೆರವಿಗೆ. ನನಗೆ ಶಕ್ತಿ ಪ್ರಭುವೇ, ನನಗೆ ರಕ್ಷ ಪ್ರಭುವೇ, ನನ್ನ ನಂಬುಗೆ ಪ್ರಭುವಿನಲ್ಲೇ. ನಾವು ಪ್ರಭುವಿನಲ್ಲಿ ವಿಶ್ವಾಸವಿಡಬೇಕು ಮತ್ತು ಸರ್ವೇಶ್ವರನಲ್ಲಿ ವಿಶ್ವಾಸವಿಟ್ಟು ಬಾಳಿದಾಗ ನಾವು ಆಶೀರ್ವಾದ ಹೊಂದುತ್ತೇವೆ. ಪ್ರಭುವೇ ತನ್ನ ಪ್ರಜೆಯ ಪ್ರಾಬಲ್ಯವು, ತನ್ನ ಅಭಿಷಿಕ್ತನಿಗೆ ಆಶ್ರಯ ದುರ್ಗವು. ರಕ್ಷಿಸು ನಿನ್ನ ಪ್ರಜೆಯನ್ನು, ಆಶೀರ್ವದಿಸು ನಿನ್ನ ಜನರನ್ನು. ಕುರಿಗಾಹಿ ನೀನಾಗಿರು ಪ್ರಭು, ಹೊತ್ತು ಸಾಗಿಸು ಅವರನ್ನು. ಒಳ್ಳೆಯ ಕುರಿಗಾಹಿ ನೀನಾಗು, ನೀನು ಮೇಷಪಾಲಕ ನೀನಾಗು, ಏಕೆಂದರೆ ನೀನು ನಮ್ಮನ್ನು ಸಾಕಿ ಸಲಹುತ್ತಿ ಮತ್ತು ಹೊತ್ತು ಸಾಕುತ್ತಿ. ಅಂದರೆ ನಾವು ಕಷ್ಟ ವೇದನೆಯಲ್ಲಿದ್ದಾಗ, ಏಕೆಂದರೆ ಯಾವ ಒಂದು ಕುರಿ ರೋಗದಲ್ಲಿದ್ದಾಗ ಕುರಿಗಾಯಿ ಹೇಗೆ ಎತ್ತಿಕೊಂಡು ನಡೆಯುತ್ತಾನೋ ಹಾಗೆ ನಮ್ಮನ್ನು ದೇವರು ಎತ್ತಿಕೊಂಡು ನಡೆಯುತ್ತಾರೆ, ಅಂದರೆ ಕಾಪಾಡುತ್ತಾರೆ. 29ನೇ ಕೀರ್ತನೆಯನ್ನು ನಾವು ಓದೋಣ. ಇಲ್ಲಿ ಗುಡುಗು ಮಿಂಚುಗೂ ಒಡೆಯ ದೇವರು. ಸುರಪುತ್ರರೇ, ಪ್ರಭುವಿನ ಸ್ತುತಿ ಮಾಡಿರಿ, ಬಲುಮೆ ಮಹಿಮೆ ಅವನದೇ ಎಂದು ಸಾರಿರಿ. ಸ್ತುತಿಸಿರಿ ಆತನ ಶ್ರೀನಾಮ ಮಹಿಮೆಯನು, ಪೂಜಿಸಿರಿ ಪವಿತ್ರಾಂಬರರಾಗಿ ಆತನನು. ಪ್ರಭು ಆಸೀನನು ಆಗಸದ ಜಲರಾಶಿಗಳ ಮೇಲೆ, ಪ್ರತಿಭಾ ಸ್ವರೂಪನಾದ ದೇವನಿದೋ ಗುಡುಗುತ್ತಲೇ. ಆತನ ಆಡಂಬರ ಧ್ವನಿ ಮೇಘಮಂಡಲದ ಮೇಲೆ, ಪ್ರಭುವಿನ ಧ್ವನಿ ಶಕ್ತಿಯುತ, ಆತನ ಶಬ್ದ ವೈಭವಯುತ. ಆತನ ಗರ್ಜನೆಗೆ ಮುರಿದು ಬೀಳುವು ದೇವದಾರು ಮರಗಳು, ಹೌದೌದು ಸೀಳಿ ಹೋಳಾಗುವು ಲೆಬನೋನಿನ ಮಹಾವೃಕ್ಷಗಳು. ಜಿಗಿಯುವುದು ಲೆಬನೋನ್ ಪರ್ವತ ಎಳೆಗರುವಿನಂತೆ, ನೆಗೆಯುವುದು ಗಿರಿ ಸಿಯೋನ್ ಕಾಡೆಮ್ಮೆಯ ಕರುವಂತೆ. ಆತನ ಮಹಾಗರ್ಜನೆಗೆ ತಳತಳಿಸುವು ಕೋಲ್ಮಿಂಚುಗಳು, ಕಂಪಿಸುವುದು ಕಾದೇಶ ಅರಣ್ಯ, ಕದಲುವು ಕಾಡು ಮೇಡುಗಳು. ಇವು ಜಿಂಕೆಗಳು, ನಗ್ನವಾಗುವ ವೃಕ್ಷಗಳು. ಸಮುದ್ರದ ಜಯ ಜಯ ಘೋಷ ಮಾಡುವರೆಲ್ಲರೂ ಆತನಾಲಯದೊಳು. ಜಲಪ್ರಲಯದೊಳು ಪ್ರಭು ಆಸೀನನಾಗಿಹನು, ಯುಗ ಯುಗಾಂತರಕ್ಕೂ ಅರಸನಾಗಿ ಆಳುವನು. ಅನುಗ್ರಹಿಸಲಿ ಪ್ರಭು ತನ್ನ ಜನರಿಗೆ ಶಕ್ತಿಯನ್ನು, ದಯಪಾಲಿಸಲಿ ತನ್ನ ಪ್ರಜೆಗೆ ಸುಕ್ಷೇಮವನು. ಆತ್ಮೀಯರೇ, ನಮಗೆ ಕ್ಷೇಮ ಬರುವುದು ಪ್ರಭುವಿನಿಂದಲೇ. ಈ ಕೀರ್ತನಕಾರ ತನ್ನ ಹೃದಯದ ಆ ಭಾವನೆಯನ್ನು ದೇವರ ಮುಂದೆ ಇಡುವ ರೀತಿ ಬಹಳ ಸುಂದರವಾದುದು. ಅಂದರೆ ನಮಗೂ ಕೂಡ ಪ್ರಭುವಿನಲ್ಲಿ ಪ್ರಾರ್ಥಿಸುವಂತೆ ಮಾಡುವ ಈ ಕೀರ್ತನೆಗಳು ನಮಗೆ ಖಂಡಿತವಾಗಿಯೂ ಇವುಗಳು ಅನುಗ್ರಹ ಅಥವಾ ಆಶೀರ್ವಾದವಾಗಿವೆ. ಈ 29ನೇ ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ, ಸುರಪುತ್ರರೇ ಪ್ರಭುವಿನ ಸ್ತುತಿ ಮಾಡಿರಿ, ಎಲ್ಲರೂ ಜನರೇ ದೇವರ ಸ್ತುತಿ ಮಾಡಿರಿ. ಬಲುಮೆ ಮಹಿಮೆ ಅವನದೇ ಎಂದು ಸಾರಿರಿ. ಬಲವು ಮಹಿಮೆಯು ಅವರದೇ. ಸ್ತುತಿಸಿರಿ ಆತನ ಶ್ರೀನಾಮ ಮಹಿಮೆಯನ್ನು, ಪೂಜಿಸಿರಿ ಪವಿತ್ರಾಂಬರರಾಗಿ ಆತನನು. ಆತನನ್ನು ಪೂಜಿಸಿರಿ, ಸ್ತುತಿಸಿರಿ, ಏಕೆಂದರೆ ಅವರು ನಮ್ಮ ಸರ್ವಶಕ್ತ ಸರ್ವೇಶ್ವರ ಸ್ವಾಮಿಯಾಗಿದ್ದಾರೆ. ಪ್ರಭು ಆಸೀನನು ಆಗಸದ ಜಲರಾಶಿಗಳ ಮೇಲೆ. ಅದಕ್ಕೆ ನಾವು ಕೇಳ್ತೀವಿ, ಆಕಾಶ ನಿಮ್ಮ ಸಿಂಹಾಸನ, ಭೂಮಿ ನಿಮ್ಮ ಪಾದಪೀಠ. ಯಾಕಂದ್ರೆ ಪ್ರಭು ಆಸೀನನು ಆಗಸದ ಜಲರಾಶಿಗಳ ಮೇಲೆ, ಪ್ರತಿಭಾ ಸ್ವರೂಪನಾದ ದೇವನಿದು ಗುಡುಗುತ್ತಲೇ. ಆತನ ಆಡಂಬರ ಧ್ವನಿ ಮೇಘಮಂಡಲದ ಮೇಲೆ. ನಮಗೆ ಗೊತ್ತು, ಹಳೆ ಒಡಂಬಡಿಕೆಯಲ್ಲಿ ವಿವಿಧ ರೀತಿಯಲ್ಲಿ ದೇವರು ಮಾತನಾಡಿದರು. ಗುಡುಗಿನ ಮೋಡಗಳ ಮೂಲಕ, ಮಿಂಚಿನ ಮೂಲಕ ಇರಬಹುದು, ಭೂಕಂಪದ ಮೂಲಕ ಇರಬಹುದು, ವಿವಿಧ ರೀತಿಯಲ್ಲಿ ಅವರು ಮಾತನಾಡಿದರು. ಇದನ್ನೇ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ಪೂರ್ವಜರೊಂದಿಗೆ ದೇವರು ಅನೇಕ ವಿಧದಲ್ಲಿ ಮಾತನಾಡಿದರು, ಕೊನೆಯ ದಿನಗಳಲ್ಲಿ ತಮ್ಮ ಪುತ್ರನ ಮುಖೇನ ಮಾತನಾಡಿದರು ಎನ್ನುತ್ತದೆ. ಪ್ರಭುವಿನ ಧ್ವನಿ ಶಕ್ತಿಯುತ, ಆತನ ಶಬ್ದ ವೈಭವಯುತ. ಜನರು ನೋಡಿ ಆ ಶಬ್ದ ಕೇಳಿಕೊಳ್ಳದೆ ಕಿವಿ ಮುಚ್ಚಿಕೊಂಡ್ರು, ಅಥವಾ ವೈಭವವನ್ನು ನೋಡಲಾಗದೆ ಅವರು ಸಾಷ್ಟಾಂಗವೆರಗಿದರು. ಆತನ ಗರ್ಜನೆಗೆ ಮುರಿದು ಬೀಳುವು ದೇವದಾರು ಮರಗಳು, ಹೌದೌದು ಸೀಳಿ ಹೋಳಾಗುವು ಲೆಬನೋನಿನ ಮಹಾವೃಕ್ಷಗಳು. ಜಿಗಿಯುವುದು ಲೆಬನೋನ್ ಪರ್ವತ ಎಳೆ ಗರುವಿನಂತೆ, ನೆಗೆಯುವುದು ಗಿರಿ ಸಿಯೋನ್ ಕಾಡೆಮ್ಮೆಯ ಕರುವಂತೆ.
ಆತನ ಮಹಾಗರ್ಜನೆಗೆ ತಳತಳಿಸುವ ಕೋಲ್ಮಿಂಚುಗಳು ಕಂಪಿಸುವುದು, ಕಾದೇಶ ಅರಣ್ಯ ಕದಲುವು ಕಾಡು ಮೇಡುಗಳು. ಅಂದರೆ ಪ್ರಭುವಿನ ಪ್ರಸನ್ನತೆ ಅಷ್ಟೊಂದು ಪ್ರಬಲವಾದುದು, ಶಕ್ತಿಶಾಲಿಯಾದುದು. ಯೋಗ್ಯನಾರು ಪ್ರಭು ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲು. ಅವನು ಶುದ್ಧ ಮನಸ್ಕನು, ಪವಿತ್ರನಾಗಬೇಕು. ಆದ್ದರಿಂದ ನಮ್ಮನ್ನೇ ನಾವು ಪರಿಶುದ್ಧಗೊಳಿಸಬೇಕು. ನಮ್ಮ ಪ್ರಭುದೇವರು ಅಂತ ವೈಭವಯುತ, ಶಕ್ತಿಶಾಲಿ ಮತ್ತು ಮಹಿಮಾ ಸ್ವರೂಪಿಯಾಗಿದ್ದಾರೆ. ಅವರ ಮುಂದೆ ನಾವು ನಿಲ್ಲಬೇಕಾದರೆ ನಮ್ಮ ಬಲಹೀನತೆಯನ್ನು ಒಪ್ಪಿಕೊಳ್ಳಬೇಕು ಮತ್ತು ನಾವು ನಮ್ಮನ್ನೇ ಅವರಿಗೆ ಸಮರ್ಪಿಸಬೇಕು. ಇವು ಜಿಂಕೆಗಳು, ನಗ್ನವಾಗುವ ವೃಕ್ಷಗಳು. ಸಮುದ್ರದ ಜಯ ಜಯ ಘೋಷ ಮಾಡುವರೆಲ್ಲರೂ ಆತನ ಆಲಯದೊಳು, ಜಲ ಪ್ರಲಯದೊಳು ಪ್ರಭು ಆಸೀನನಾಗಿಹನು. ಅಂದರೆ ಇವುಗಳೆಲ್ಲದರಲ್ಲೂ ಪ್ರಭುವಿನ ಶಕ್ತಿ ಇದೆ ಮತ್ತು ಪ್ರಭು ಇವುಗಳಿಗಿಂತ ಶಕ್ತಿಶಾಲಿಯಾಗಿದ್ದಾರೆ. ಅದನ್ನೇ ನಾವು ನೋಡ್ತೀವಿ. ಯೇಸು ಈ ಕಡಲನ್ನು ಶಾಂತವಾಗಿಸುತ್ತಾರೆ. ಅಂದರೆ ದೇವರು ಎಲ್ಲ ಜಲಚರಗಳಿಗಿಂತ, ಪ್ರಳಯಕ್ಕಿಂತ ಅವರು ಶ್ರೇಷ್ಠರಾಗಿದ್ದಾರೆ, ಗುಡುಗು ಮಿಂಚಿಗಿಂತ ಶ್ರೇಷ್ಠರಾಗಿದ್ದಾರೆ. ಅನುಗ್ರಹಿಸಲಿ ಪ್ರಭು ತನ್ನ ಜನರಿಗೆ ಶಕ್ತಿಯನ್ನು, ದಯಪಾಲಿಸಲಿ ತನ್ನ ಪ್ರಜೆಗೆ ಸುಕ್ಷೇಮವನು. ಆದ್ದರಿಂದ ದೇವರು, ಆ ಮಹಿಮಾ ಸ್ವರೂಪಿ ದೇವರು ನಮಗೆ ಶಕ್ತಿಯನ್ನು ದಯಪಾಲಿಸಲಿ ಹಾಗೂ ಸುಕ್ಷೇಮವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸೋಣ. ಕೀರ್ತನೆ 30. ಪ್ರಾಣಾಪತ್ತಿನಿಂದ ಪಾರಾದವನ ವಂದನೆ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಉದ್ಧರಿಸಿದೆ, ಶತ್ರುಗಳೆನ್ನ ಕುರಿತು ಹಿಗ್ಗದಂತೆ ಮಾಡಿದೆ. ಹೇ ಪ್ರಭು ಎನ್ನ ದೇವ ಎಂದೆ, ನಾ ಮೊರೆಯಿಡೆ ನೀ ಗುಣಪಡಿಸಿದೆ. ಪಾತಾಳದಿಂದೆನ್ನ ಪ್ರಾಣವನ್ನು ಮೇಲೆತ್ತಿದೆ, ಎನ್ನ ಬದುಕಿಸಿದೆ ದೇವ, ಸಮಾಧಿ ಸೇರಗೊಡದೆ. ಭಕ್ತರೇ ಸಂಕೀರ್ತಿಸಿರಿ ಪ್ರಭುವನು, ಮಾಡಿರಿ ಆತನ ನಾಮ ಸ್ಮರಣೆಯನು. ಆತನ ಕೋಪ ಕ್ಷಣ ಮಾತ್ರ, ಆತನ ಕೃಪೆ ಜೀವನ ಪರ್ಯಂತ. ಇರುಳು ಬರಲು ಇರಬಹುದು ಅಳಲು, ನಲಿವು ಉಲಿವುದು ಹಗಲು ಹರಿಯಲು. ನಾನಾದರೂ ಉಲ್ಲಾಸದಿಂದಿರುವಾಗಲೂ ನನ್ನನ್ನು ಅಲ್ಲಾಡಿಸಲಾಗದೆಂದೇ ಯಾರಿಂದಲೂ. ಪ್ರಭು ನಿನ್ನ ಕೃಪೆ ನನ್ನ ಗುಡ್ಡಕ್ಕೆ ಅಡಿಬಂಡೆ, ನಿನ್ನ ಮುಖ ಮರೆಯಾದುದೇ ನಾ ಕಳವಳಗೊಂಡೆ. ಹೇ ಪ್ರಭು, ಮೊರೆಯಿಟ್ಟೆನು ನಿನಗೆ, ಭಿನ್ನವಿಸಿದೆನು ನನ್ನೊಡೆಯನಿಗೆ. ನನ್ನ ಪ್ರಾಣ ನಷ್ಟದಿಂದ ನಿನಗೇನು ಫಲ, ಸಮಾಧಿಗೆ ನಾನು ಇಳಿದರೆ ನಿನಗೇನು ಲಾಭ. ಸತ್ತವರ ಬೂದಿ ನಿನ್ನ ಸ್ತುತಿಸಬಲ್ಲುದೆ, ನಿನ್ನ ಸತ್ಯತೆಯನ್ನದು ಸಾರಲು ಬಲ್ಲುದೆ. ಆಲಿಸು ಪ್ರಭು, ಕರುಣಿಸು, ನೆರವಾಗು ಬೇಗ ಎಂದು ಪ್ರಭು ನಾನಿನ್ನನ್ನು ಪ್ರಾರ್ಥಿಸಿದಾಗ. ಎನ್ನ ಗೋಳಾಟವನ್ನು ನೀ ಕುಣಿದಾಟವಾಗಿಸಿದೆ, ಎನ್ನ ಗೋಣಿತಟ್ಟನ್ನು ಹರ್ಷಾಭರಣವಾಗಿಸಿದೆ. ಎಂದೇ ಮೌನವಿರದೆ ಎನ್ನ ಮನವು ನಿನಗೆ ಹಾಡಲಿ ಕೀರ್ತನೆ. ಹೇ ಪ್ರಭು ಎನ್ನ ದೇವ, ನಿನಗೆನ್ನ ಅನಂತ ಧನ್ಯ ವಂದನೆ. ಆತ್ಮೀಯರೇ, ಇಲ್ಲಿ ನಾನು ಹೇಳಿದೆ ಪ್ರಾಣಾಪತ್ತಿನಿಂದ ಪಾರಾದವನ ವಂದನೆ. ನಮ್ಗೆ ಗೊತ್ತು, ಮಾರಣಾಂತಿಕ ಕಾಯಿಲೆಗೆ ಒಳಗಾಗಿ, ಕ್ಯಾನ್ಸರ್ ಅಥವಾ ಏಡ್ಸ್ ಇಂಥ ಕಾಯಿಲೆಗೆ ಒಳಗಾಗಿ ಸೌಖ್ಯವಾದಾಗ, ಅಥವಾ ಈ ದಿನಗಳಲ್ಲಿ ಕೋವಿಡ್ ಸೋಂಕಿಗೆ ಒಳಗಾಗಿ ವೆಂಟಿಲೇಟರ್ಗೆ ಹೋಗಿ ಎಲ್ಲರೂ ಕೈ ಬಿಟ್ಟು ದೇವರು ವಾಪಸ್ ತಂದಾಗ ನಾವೇನು ಯೋಚನೆ ಮಾಡ್ತೀವಿ? ಪ್ರಾಣಾಪತ್ತಿನಿಂದ ದೇವರು, ಅನೇಕ ಬಾರಿ ಅಪಘಾತಗಳಿಂದ ದೇವರು ಇವತ್ತು ನಾವು ಬದುಕುಳಿದಿದ್ದೀವಿ ಅಂದರೆ ದೇವರ ಕರುಣೆ, ದೇವರ ಕೃಪೆ. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಉದ್ಧರಿಸಿದೆ. ನೋಡಿ, ನಿನಗೆನ್ನ ವಂದನೆ, ನನ್ನನ್ನು ಉದ್ಧರಿಸಿದವರು ನೀವೇ. ಶತ್ರುಗಳನ್ನ ಕುರಿತು ಹಿಗ್ಗದಂತೆ ಮಾಡಿದೆ, ಶತ್ರುಗಳ ಮುಂದೆ ನನಗೆ ಜಯ ಕೊಟ್ಟೆ. ಹೇ ಪ್ರಭು ಎನ್ನ ದೇವ ಎಂದೇ ನಾ ಮೊರೆಯಿಡೆ ನೀ ಗುಣಪಡಿಸಿದೆ. ನಮ್ಮ ದೇವರು ಗುಣಪಡಿಸುವ ದೇವರು. ವಿಮೋಚನ ಕಾಂಡ 15ನೇ ಅಧ್ಯಾಯ ವಾಕ್ಯ 26, ಯೆಹೋವ ರಾಫಾ, ಗುಣಪಡಿಸುವ ನಾಥ. ಅದರಿಂದ ನಾ ಮೊರೆಯಿಡೆ ಎನ್ನ ದೇವ, ನೀ ನನ್ನನ್ನು ಗುಣಪಡಿಸಿದೆ. ಪಾತಾಳದಿಂದೆನ್ನ ಪ್ರಾಣವನ್ನು ಮೇಲೆತ್ತಿದೆ. ಅಂದ್ರೆ ನಾನು ಅಂತ ಕ್ಷಣಕ್ಕೆ ಹೋಗಿದ್ದೆ, ಅಲ್ಲಿಂದ ನನ್ನನ್ನು ಮೇಲೆತ್ತಿದೆ. ಎನ್ನ ಬದುಕಿಸಿದೆ ದೇವ, ಸಮಾಧಿ ಸೇರಗೊಡದೆ. ನೋಡಿ ಆತ್ಮೀಯರೇ, ನಾವು ಈ ದಿನಗಳಲ್ಲಿ ಈ ಪ್ರಾರ್ಥನೆ ಮಾಡಬೇಕು. ದೇವ, ನನ್ನನ್ನು ಕಾಪಾಡಿದ್ಯಾ, ರಕ್ಷಿಸಿದ್ಯಾ. ಕೋವಿಡ್ ಸೋಂಕಿನಿಂದ ಇರಬಹುದು, ಇತರ ಕಾಯಿಲೆಗಳಿಂದ ಇರಬಹುದು. ನಿನಗೆ ನನ್ನ ವಂದನೆ ಪ್ರಭು. ಭಕ್ತರೇ ಸಂಕೀರ್ತಿಸಿರಿ ಪ್ರಭುವನ್ನು, ಮಾಡಿರಿ ಆತನ ನಾಮ ಸ್ಮರಣೆಯನು.
ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ, ಬೆಳಿಗ್ಗೆ ಸಾಯಂಕಾಲ ಸಂಕೀರ್ತಿಸ್ತೀವಿ, ಹಾಡಾಡ್ತೀವಿ, ಸ್ತುತಿ ಸ್ತೋತ್ರ ಮಾಡ್ತೀವಿ, ಪ್ರಭುವನ್ನು ಕೊಂಡಾಡುತ್ತೀವಿ. ಆತನ ಕೋಪ ಕ್ಷಣ ಮಾತ್ರ, ಆತನ ಕೃಪೆ ಜೀವನ ಪರ್ಯಂತ. ഇരുಳು ಬರಲು ಇರಬಹುದು ಅಳಲು, ನಲಿವು ಉಲಿವುದು ಅಗಲು ಹರಿಯಲು. ഇരുಳು ಬರಲು ಇರಬಹುದು ಅಳಲು, ಆದರೆ ನಲಿವು ಉಲಿಯುವುದು ಅಗಲು ಹರಿಯಲು. ನಾನಾದರೂ ಉಲ್ಲಾಸದಿಂದಿರುವಾಗಲೂ ನನ್ನನ್ನು ಅಲ್ಲಾಡಿಸಲಾಗದೆಂದೇ ಯಾರಿಂದಲೂ. ಪ್ರಭು ನಿನ್ನ ಕೃಪೆ ನನ್ನ ಗುಡ್ಡಕ್ಕೆ ಅಡಿಬಂಡೆ, ನಿನ್ನ ಮುಖ ಮರೆಯಾದುದೇ ನಾ ಕಳವಳಗೊಂಡೆ. ನಿನ್ನ ಕೃಪೆ ನನಗೆ ಅಡಿಬಂಡೆ, ಆದರೆ ನಿನ್ನ ಮುಖ ಮರೆಯಾದುದು. ಅಂದ್ರೆ ಕೆಲವು ಸರಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಆಲಿಸೋಲ್ಲ ಎಂಬ ಭಾವನೆ ಬರುವುದು, ಆವಾಗ ನಾನು ಕಳವಳಗೊಂಡೆ. ಯೇಸು ಹೇಳುತ್ತಾರೆ, ಹೃದಯದಲ್ಲಿ ಕಳವಳಗೊಳ್ಳದಿರಿ, ಪ್ರಭುವಿನಲ್ಲಿ ವಿಶ್ವಾಸವಿಡಿ ಮತ್ತು ನನ್ನಲ್ಲೂ ವಿಶ್ವಾಸವಿಡಿ. ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲೂ ವಿಶ್ವಾಸವಿಡಿ. 16:1 ಯೋಹಾನ. ಹೇ ಪ್ರಭು, ಮೊರೆಯಿಟ್ಟೆನು ನಿನಗೆ, ಭಿನ್ನವಿಸಿದೆನು ನನ್ನೊಡೆಯನಿಗೆ. ನನ್ನ ಪ್ರಾಣ ನಷ್ಟದಿಂದ ನಿನಗೇನು ಫಲ? ಸಮಾಧಿಗೆ ನಾನು ಇಳಿದರೆ ನಿನಗೇನು ಲಾಭ? ಸತ್ತವರ ಬೂದಿ ನಿನ್ನ ಸ್ತುತಿಸಬಲ್ಲುದೇ, ನಿನ್ನ ಸತ್ಯತೆ ಅನ್ನದು ಸಾರಲು ಬಲ್ಲುದೇ. ಪ್ರಭು, ನನ್ನನ್ನು ಜೀವಂತವಾಗಿರಿಸು, ಆಶೀರ್ವದಿಸು, ಆಲಿಸು ಪ್ರಭು, ಕರುಣಿಸು, ನೆರವಾಗು ಬೇಗ ಎಂದು ಪ್ರಭು ನಾನಿನ್ನ ಪ್ರಾರ್ಥಿಸಿದಾಗ, ನೋಡಿ, ನನ್ನನ್ನು ಆಲಿಸು, ಆಶೀರ್ವದಿಸು, ಕರುಣಿಸು, ಈ ಜೀವವನ್ನು ನಾನು ನಿನಗೆ ಸಮರ್ಪಿಸಿ ಜೀವಿಸುತ್ತೇನೆ ಎಂದು ಪ್ರಭು ನಾನಿನ್ನ ಪ್ರಾರ್ಥಿಸಿದಾಗ, ಎನ್ನ ಗೋಳಾಟವನ್ನು ಕುಣಿದಾಟವಾಗಿಸಿದೆ. ಯು ಹ್ಯಾವ್ ಟರ್ನ್ಡ್ ಮೈ ಸಾರೋ ಇನ್ ಟು ಜಾಯ್. ಎನ್ನ ಗೋಣಿತಟ್ಟನ್ನು ಹರ್ಷಾಭರಣವಾಗಿಸಿದೆ ಎಂದೇ ಮೌನವಿರದೆ ಎನ್ನ ಮನವು ನಿನಗೆ ಹಾಡಲಿ ಕೀರ್ತನೆ. ಹೇ ಪ್ರಭು, ಎನ್ನ ದೇವ, ನಿನಗೆನ್ನ ಅನಂತ ಧನ್ಯ ವಂದನೆ. ಹೌದು ದೇವ, ನಿನಗೆನ್ನ ಅನಂತ ಧನ್ಯ ವಂದನೆ, ಏಕೆಂದರೆ ನೀನು ನನ್ನ ಗೋಳಾಟವನ್ನು ಹರ್ಷವನ್ನಾಗಿಸಿದೆ. ಅವರ ಸಾರೋಸ್, ನಮ್ಮ ಕಷ್ಟಗಳು ಸಂತೋಷವಾಗಿ ಪರಿಣಮಿಸುವುದು. ಇರಬಹುದು, ಕೆಲವರು ಕಷ್ಟದಲ್ಲಿರಬಹುದು, ಭರವಸೆ ಕಳ್ಕೊಳ್ಬೇಡಿ. ಕೀರ್ತನೆ ನಮಗೆ ಭರವಸೆ ಕೊಡುತ್ತದೆ. ಗೋಳಾಟವನ್ನು ಕುಣಿದಾಟವಾಗಿಸಲು ದೇವರು ಶಕ್ತರಾಗಿದ್ದಾರೆ. ಕೀರ್ತನೆ 31, ಅದರಲ್ಲಿ ಸುಮಾರು 24 ವಾಕ್ಯಗಳಿವೆ. ನನ್ನ ಆತ್ಮ ನಿನಗರ್ಪಿತ. ಓದೋಣ, ಪ್ರಾರ್ಥಿಸೋಣ. ಎನ್ನನ್ನುದ್ಧರಿಸು ಪ್ರಭು ನಿನ್ನ ನೀತಿಗನುಸಾರ, ನಿನ್ನ ಶರಣಾದೆ ನನಗಾಗದಿರಲಿ ತಾತ್ಸಾರ. ನನಗೆ ಕಿವಿಗೊಡು ಪ್ರಭು, ನನ್ನನ್ನು ಬಿಡಿಸು ಬೇಗನೆ, ನನ್ನ ಆಶ್ರಯಗಿರಿ ದುರ್ಗಾಸ್ಥಾನವಾಗಿರು ನೀನೆ. ಕೈ ಹಿಡಿದು ನಡೆಸೆನ್ನನು ನಿನ್ನ ನಾಮ ನಿಮಿತ್ತ, ನೀ ನನಗೆ ಪೊರೆಬಂಡೆ ಸ್ಥಿರ ಕೋಟೆ ಕೊತ್ತಲ. ವೈರಿಗಳ ಉರುಳು ಬಲೆಯಿಂದೆನ್ನನ್ನು ರಕ್ಷಿಸು, ಅದರಲ್ಲಿ ನಾ ಸಿಕ್ಕಿ ಬೀಳುವುದನ್ನು ತಪ್ಪಿಸು. ನನಗಾಧಾರ ನೀನಲ್ಲವೇ, ನನ್ನ ಆತ್ಮವನ್ನು ನಿನಗೊಪ್ಪಿಸಿರುವೆ. ನಂಬಿಗಸ್ತನಾದ ದೇವನೇ, ನೀ ಎನ್ನ ಮುಕ್ತಗೊಳಿಸಿರುವೆ. ಇಲ್ಲ ಸಲ್ಲದ ದೇವರನ್ನು ಅವಲಂಬಿಪರನು ನೀವು ಒಲ್ಲೆ. ನಾನಾದರೋ ಪ್ರಭು ಭರವಸೆ ಇಟ್ಟಿರುವುದು ನಿನ್ನಲ್ಲೇ. ಹರ್ಷಾನಂದಗೊಳ್ಳುವೆ ನೆನೆದು ನಿನ್ನ ಅನಂತ ಪ್ರೀತಿಯನು. ಈಕ್ಷಿಸಿದೆ ನೀ ಭಕ್ತನ ದೀನತೆಯನ್ನು, ಲಕ್ಷಿಸಿದೆ ಬಾಧೆಗಳನ್ನು. ವಿರೋಧಿಗಳ ವಶಕ್ಕೆ ಎನ್ನನು ನೀ ಬಿಟ್ಟು ಬಿಡಲಿಲ್ಲ. ನಿರಾತಂಕದೆಡೆಯಲ್ಲಿ ನನ್ನ ನಿಲ್ಲಿಸಿದೆಯಲ್ಲ. ಸಂಕಟದಲ್ಲಿ ನಾ ಸಿಲುಕಿಕೊಂಡಿರುವೆ. ಕಣ್ಣು ಗುಡ್ಡಗಳಿದೋ ಸೇದಿ ಹೋಗಿವೆ, ದೇಹಾತ್ಮಗಳೆರಡೂ ಕುಗ್ಗಿ ಹೋಗಿವೆ. ಕರಗುತ್ತಿದೆ ಬದುಕು ತಾಪದಲ್ಲಿ, ಕುಂದುತ್ತಿದೆ ಶಕ್ತಿ ಪಾಪದಲ್ಲಿ. ಸವೆದು ಹೋಗುತ್ತಿವೆ ನನ್ನ ದೇಹ ದೆಲುಬುಗಳು ಕಾಲಚಕ್ರದಲ್ಲಿ. ಶತ್ರುಗಳ ದೂಷಣೆಗೆ ಗುರಿಯಾದೆ, ನೆರೆಯವರಿಗೆ ನಿಂದಾಸ್ಪದನಾದೆ. ಮಿತ್ರರೂ ಬೆದರುವಂತಾದೆ, ದಾರಿ ಹೋಗರು ದೂರವಾಗುವಂತಾದೆ. ನುಚ್ಚು ನೂರಾದೆ, ಮಡಕೆ ಚಿಪ್ಪಿನಂತಾದೆ, ಸತ್ತವರಂತಾದೆ, ನೆನಪಿಗೆ ಬಾರದಾದೆ. ನನಗೆ ವಿರುದ್ಧ ಜನರಾಡುವ ಗುಸುಗುಸು ಮಾತು ಕೇಳಿ ಬರುತ್ತಿದೆ. ಭಯಭೀತಿಯನ್ನ ನಾವರಿಸಿದೆ, ಒಳ ಸಂಚು ಪ್ರಾಣಹರಣ ನಡೆಯುತ್ತಿವೆ. ನಾನಾದರೋ ಪ್ರಭು ನಿನ್ನಲ್ಲೇ ಭರವಸೆ ಇಟ್ಟಿರುವೆ. ನೀನೇ ನನ್ನ ದೇವರೆಂದು ಪ್ರಭು ಸಾರುವೆ. ನಿನ್ನ ಕೈಯಲ್ಲಿದೆ ನನ್ನ ಇಡೀ ಜೀವಮಾನ. ಬೆನ್ನಟ್ಟಿ ಬರುವ ವೈರಿಯಿಂದ ರಕ್ಷಿಸೆನ್ನ. ಬೆಳಗಿಸಲಿ ದಾಸನನ್ನು ನಿನ್ನ ಮುಖ ತೇಜವು, ಕಾಪಾಡಲಿ ಎನ್ನನು ನಿನ್ನ ಅನಂತ ಪ್ರೇಮವು. ನಿನಗೆ ಮೊರೆಯಿಡುವೆ ನನಗಾಗದಿರಲಿ ಹೇ ಪ್ರಭು ಮಾನಭಂಗ. ದುರುಳರಿಗಾಗಲಿ ಆಶಾಭಂಗ. ಮೂಕರಾಗವರು
ಸೇರಲಿ ನರಕ. ಸೇದಿ ಹೋಗಲಿ ಸಜ್ಜನರ ವಿರುದ್ಧ ಸುಳ್ಳಾಡುವ ನಾಲಿಗೆ, ಬಿದ್ದು ಹೋಗಲಿ ಸೊಕ್ಕಿನಿಂದವರನ್ನು ಧಿಕ್ಕರಿಸುವ ನಾಲಿಗೆ. ನಿನ್ನ ಗಂಜಿ ನಡೆವರಿಗೆ ನೀ ಕಟ್ಟಿಟ್ಟಿರುವ ಬುತ್ತಿ ಅದೆಷ್ಟು ಅಗಾಧ. ನಿನ್ನ ನಂಬಿದವರಿಗೆ ಬಟ್ಟ ಬಯಲಾಗಿ ನೀಡುವ ನೆರವದೆಷ್ಟು ಅಪಾರ. ಪಾರು ಮಾಡುವುದವರನ್ನು ನಿನ್ನ ಸಾನ್ನಿಧ್ಯ ಸೆರಗು ಜನರೊಳ ಸಂಚಿನಿಂದ. ದೂರವಿಡುವುದವರನ್ನು ನಿನ್ನ ಆಸರೆಯು ವ್ಯಾಜ್ಯ ಮಾಡುವ ಜಿಹ್ವೆಯಿಂದ. ಮುತ್ತಿಗೆಗೆ ತುತ್ತಾದ ನಗರದೊಳಿಂದೆನ್ನ ಅಚ್ಚರಿಯಿಂದ ರಕ್ಷಿಸಿದೊಡೆಯನಿಗೆ ನಮನ. ದೇವರಿಂದ ದೂರನಾದೆ ಎಂಬ ದಿಗಿಲೇರಲು, ಅಕ್ಕರೆಯಿಂದ ನೀ ಕಿವಿಗೊಟ್ಟೆ ನಾ ಮೊರೆ ಇಡಲು. ಪ್ರಭುವಿನ ಭಕ್ತರೇ ಪ್ರೀತಿಸಿ ನೀವಾತನನ್ನು ಅಧಿಕಾಧಿಕವಾಗಿ, ಶರಣನು ರಕ್ಷಿಸಿ ಸುಕ್ಕಿನವರನ್ನು ಶಿಕ್ಷಿಸುವ ನಾಥ ಸರಿಯಾಗಿ. ಪ್ರಭುವಿಗಾಗಿ ಕಾದಿಹ ಜನರೇ ನಿಮಗಿರಲಿ ಅಭಯ, ಧೈರ್ಯದಿಂದಿರಲಿ ನಿರುತ ನಿಮ್ಮೆಲ್ಲರ ಹೃದಯ. ಆತ್ಮೀಯ ಸಹೋದರ ಸಹೋದರಿಯರೇ, ನನ್ನ ಆತ್ಮ ನಿನಗರ್ಪಿತ. ನೋಡಿ, ನಾವು ಆತ್ಮದಿಂದಲೂ ಸತ್ಯದಿಂದಲೂ ಪ್ರಾರ್ಥಿಸುವವರು. ಯೇಸು ಸ್ವಾಮಿ ನುಡಿದಿದ್ದಾರೆ, ಸತ್ಯ, ಯೇಸುವಿನ ಶಕ್ತಿ, ಯೇಸು ಪ್ರಭುವಿನ ಆಶೀರ್ವಾದ ಮತ್ತು ಯೇಸು ಪ್ರಭು ಜೊತೆಗೆ ಆತ್ಮ, ಪವಿತ್ರ ಆತ್ಮ, ಇವನ್ನು ಅರ್ಥೈಸಿಕೊಂಡಾಗ ನಮ್ಮ ಪ್ರಾರ್ಥನೆಗೆ ಶಕ್ತಿ ಇದೆ. ಇಂದಿನ ಈ ಕೀರ್ತನೆಯಲ್ಲಿ ಸುಮಾರು 24 ವಾಕ್ಯಗಳಿವೆ. ಈ ಕೀರ್ತನೆ ನಮಗೆ ನಮ್ಮನ್ನೇ ದೇವರಿಗೆ ನಾವು ಅರ್ಪಿಸಿ ಸಮರ್ಪಿಸಿ ಪ್ರಾರ್ಥಿಸಲು ಕರೆ ನೀಡುತ್ತದೆ. ಎನ್ನನ್ನು ಉದ್ಧರಿಸು ಪ್ರಭು ನಿನ್ನ ನೀತಿಗನುಸಾರ, ನಿನ್ನ ಶರಣಾದೆ ನನಗಾಗದಿರಲಿ ತಾತ್ಸಾರ. ನನಗೆ ಕಿವಿಗೊಡು ಪ್ರಭು, ನನ್ನನ್ನು ಬಿಡಿಸು ಬೇಗನೆ, ನನ್ನ ಆಶ್ರಯಗಿರಿ ದುರ್ಗ ಸ್ಥಾನವಾಗಿರು ನೀನೇ. ಕೈ ಹಿಡಿದು ನಡೆಸೆನ್ನನು ನಿನ್ನ ನಾಮ ನಿಮಿತ್ತ, ನೀನೆನಗೆ ಪೊರೆ ಬಂಡೆ ಸ್ಥಿರ ಕೋಟೆ ಕೊತ್ತಲ. ವೈರಿಗಳ ಉರುಳು ಬಲೆಯಿಂದೆನ್ನನ್ನು ರಕ್ಷಿಸು, ಅದರಲ್ಲಿ ನಾ ಸಿಕ್ಕಿ ಬೀಳುವುದನ್ನು ತಪ್ಪಿಸು. ಏಕೆಂದರೆ ನನಗಾಧಾರ ನೀನಲ್ಲವೇ, ನನ್ನ ಆತ್ಮವನ್ನು ನಿನಗೊಪ್ಪಿಸಿರುವೆ, ನಂಬಿಗಸ್ತನಾದ ದೇವನೇ ನೀಯನ್ನ ಮುಕ್ತಗೊಳಿಸಿರುವೆ. ಈ 5 ವಾಕ್ಯಗಳನ್ನು ನಾನು ತಗೊಂಡೆ ಕಾರಣ ಇಷ್ಟೇ. ನಮ್ಮ ಉದ್ಧಾರ ಪ್ರಭುವಿನಿಂದಲೇ ಬರುವುದು. ನಮಗೆ ಆಧಾರ ಪ್ರಭುವೇ. ನಮ್ಮ ಕಾಲು ಉರುಳಿಗೆ ಸಿಗದಂತೆ ಕಾಪಾಡುವವರು ಪ್ರಭುವೇ. ನಂಬಿಗಸ್ತನಾದ ದೇವರವರಾಗಿದ್ದಾರೆ. ಅವರು ಎಂದೂ ನಮಗೆ ಮೋಸ ಮಾಡುವ ದೇವರು ಅಲ್ಲ, ನಮಗೆ ರಕ್ಷಣೆ ಕೊಟ್ಟ ದೇವರು. ಆದ್ದರಿಂದ ಅವರೊಡನೆ ನಾವು ಬಾಳುವಂತೆ ನಮಗೆ ಈ ಕೀರ್ತನೆ ಕರೆ ನೀಡುತ್ತೆ. ನಮ್ಮ ಎಲ್ಲ ಸ್ವಾರ್ಥಗಳನ್ನು ಬದಿಗಿಟ್ಟು ಪ್ರಭುವಿನ ಮುಂದೆ ನಾವು ನಮ್ಮನ್ನೇ ದೀನರಾಗಿ ತಗ್ಗಿಸಿ ಜೀವಿಸಬೇಕು. ಮುಂದಿನ ವಾಕ್ಯಗಳು, ಇಲ್ಲ ಸಲ್ಲದ ದೇವರನ್ನು ಅವಲಂಬಿಪರು ನೀವಲ್ಲೇ, ನಾನಾದರೂ ಪ್ರಭು ಭರವಸೆ ಇಟ್ಟಿರುವುದು ನಿನ್ನಲ್ಲಿ. ಇಲ್ಲ ಸಲ್ಲದ ದೇವರನ್ನು ಬಿಟ್ಟು ಅಗಲುವುದು, ಬೇರೆ ಕಡೆ ಹೋಗುವುದು ಅಥವಾ ನಾಸ್ತಿಕರಾಗುವುದು, ಇದೆಲ್ಲ ತಪ್ಪು. ನಾನಾದರೂ ಪ್ರಭು ಭರವಸೆ ಇಟ್ಟಿರುವೆ ನಿನ್ನಲ್ಲೇ. ಹರ್ಷಾನಂದಗೊಳ್ಳುವೆ ನೆನೆದು ನಿನ್ನ ಅನಂತ ಪ್ರೀತಿಯನ್ನು ಈಕ್ಷಿಸಿದೆ ನೀ. ಭಕ್ತನ ದೀನತೆಯನ್ನು ಲಕ್ಷಿಸದೆ ಬಾಧೆಗಳನ್ನು, ವಿರೋಧಿಗಳ ವಶಕ್ಕೆ ಎನ್ನನ್ನು ನೀ ಬಿಟ್ಟು ಬಿಡಲಿಲ್ಲ. ನಿರಾತಂಕದೆಡೆಯಲ್ಲಿ ನನ್ನ ನಿಲ್ಲಿಸಿದೆಯಲ್ಲ. ಸಂಕಟದಲ್ಲಿ ನಾ ಸಿಲುಕಿಕೊಂಡಿರುವೆ, ಕಣ್ಣು ಗುಡ್ಡೆಗಳೆದು ಸೇದಿ ಹೋಗಿವೆ, ದೇಹಾತ್ಮಗಳೆರಡು ಕುಗ್ಗಿ ಹೋಗಿವೆ. ಕರಗುತ್ತಿದೆ ಬದುಕು, ತಾಪದಲ್ಲಿ ಕುಂದುತ್ತಿದೆ ಶಕ್ತಿ, ಪಾಪದಲ್ಲಿ ಸವೆದು ಹೋಗುತ್ತಿವೆ ನನ್ನ ದೇಹದೆಲುಬುಗಳು ಕಾಲ ಚಕ್ರದಲ್ಲಿ. ನೋಡಿ, ಆತ ತನ್ನ ಅರ್ಥನಾದವನ್ನು ಹೇಳ್ತಾನೆ. ಹೃದಯದಲ್ಲಿ ಏನೆಲ್ಲ ನನಗೆ ಅನುಭವ ಆಗ್ತಾ ಇದೆ ಈ ಲೋಕದಲ್ಲಿರುವಾಗ, ಆದ್ರೆ ನಾನಾದರೂ ಪ್ರಭು ಭರವಸೆ ಇಟ್ಟಿರುವುದು ನಿನ್ನಲ್ಲೇ. ಇಲ್ಲ ಸಲ್ಲದ ದೇವರನ್ನು ನಾನು ಅವಲಂಬಿಸಿ ಜೀವಿಸೆನು. ಹರ್ಷಾನಂದಗೊಳ್ಳುವೆ ನೆನೆದು ನಿನ್ನ ಅನಂತ ಪ್ರೀತಿಯನ್ನು ಈಕ್ಷಿಸಿದೆ ನೀ. ಭಕ್ತನ ದೀನತೆಯನ್ನು ಲಕ್ಷಿಸಿದೆ ಬಾಧೆಗಳನ್ನು. ನೀ ಭಕ್ತನ ದೀನತೆಯನ್ನು ಈಕ್ಷಿಸಿದೆ. ನಾವು ದೀನರಾಗೋಣ ಪ್ರಭುವಿನ ಮುಂದೆ. ಇರಬಹುದು ನಮ್ಮಲ್ಲಿ ಅನೇಕ ಕೊರತೆಗಳು, ತೊಂದರೆಗಳು, ತಾಪತ್ರಯಗಳು, ಆದರೆ ಅದೆಲ್ಲವನ್ನು ಮೆಟ್ಟಿ ನಿಲ್ಲುವಂತೆ ಪ್ರಭು ನಮಗೆ ಶಕ್ತಿ ನೀಡುತ್ತಾರೆ. ಶತ್ರುಗಳ ದೂಷಣೆಗೆ ಗುರಿಯಾದೆ, ನೆರೆಯವರಿಗೆ ನಿಂದಾಸ್ಪದನಾದೆ, ಮಿತ್ರರು ಬೆದರುವಂತಾದೆ, ದಾರಿ ಹೋಕರು
ದೂರವಾಗುವಂತಾದೆ, ನುಚ್ಚು ನೂರಾದೆ, ಮಡಕೆ ಚಿಪ್ಪಿನಂತಾದೆ, ಸತ್ತವರಂತಾದೆ, ನೆನಪಿಗೆ ಬಾರದಾದೆ, ನನಗೆ ವಿರುದ್ಧ ಜನರಾಡುವ ಗುಸುಗುಸು ಮಾತು ಕೇಳಿ ಬರುತ್ತಿದೆ, ಭಯಭೀತಿಯನ್ನ ನಾವರಿಸಿದೆ, ಒಳ ಸಂಚು ಪ್ರಾಣಹರಣ ನಡೆಯುತ್ತಿವೆ. ನಾನಾದರೋ ಪ್ರಭು ನಿನ್ನಲ್ಲೇ ಭರವಸೆ ಇಟ್ಟಿರುವೆ, ನೀನೇ ನನ್ನ ದೇವರೆಂದು ಪ್ರಭು ಸಾರುವೆ. ನಿನ್ನ ಕೈಯಲ್ಲಿದೆ ನನ್ನ ಇಡೀ ಜೀವಮಾನ, ಬೆನ್ನಟ್ಟಿ ಬರುವ ವೈರಿಯಿಂದ ರಕ್ಷಿಸೆನ್ನ. ನೋಡಿ, ಇದೆಲ್ಲ ಅನುಭವಗಳು ನಮಗೆ ಆಗತ್ತೆ. ನಾನು ನುಚ್ಚು ನೂರಾದ ಅನುಭವ, ಸತ್ತವಂತಾದ ಅನುಭವ, ಅಥವಾ ನನ್ನನ್ನು ಮರೆತು ಹೋದ ಅನುಭವ, ನಾವು ಹೇಳ್ತೀವಿ ಎಂಟಿನೆಸ್, ಲೋನ್ಲಿನೆಸ್, ಇದೆಲ್ಲ ನಮಗೆ ಬರುತ್ತೆ. ಆದರೆ ನಾನಾದರೂ ಪ್ರಭು ನಿನ್ನಲ್ಲೇ ಭರವಸೆ ಇಟ್ಟಿರುವೆ. ನಮ್ಮ ಭರವಸೆಯನ್ನು ನಾವು ಕಳ್ಕೊಳ್ಬಾರ್ದು. ಇದೆಲ್ಲ ಅನುಭವಗಳು ನಮಗೆ ಆಗ್ತಾ ಇವೆ, ಸರಿ, ಭರವಸೆ ಪ್ರಭುವಿನಲ್ಲೇ. ಏಕೆಂದರೆ ಆ ಪ್ರಭು ದೇವರು, ಸರ್ವಶಕ್ತ ದೇವರು, ಸರ್ವೇಶ್ವರ ದೇವರು ನಮ್ಮನ್ನು ರಕ್ಷಿಸುತ್ತಾರೆ, ಕಾಪಾಡುತ್ತಾರೆ, ಪ್ರೀತಿಸುತ್ತಾರೆ ಮತ್ತು ಮುನ್ನಡೆಸುತ್ತಾರೆ. ನಿನ್ನ ಕೈಯಲ್ಲಿದೆ ನನ್ನ ಇಡೀ ಜೀವಮಾನ, ಬೆನ್ನಟ್ಟಿ ಬರುವ ವೈರಿಯಿಂದ ರಕ್ಷಿಸೆನ್ನ. ಮುಂದಿನ ಒಂದು 5 ವಾಕ್ಯಗಳು ನೋಡೋಣ ನಾವು. ಬೆಳಗಿಸಲಿ ದಾಸನನ್ನು ನಿನ್ನ ಮುಖ ತೇಜವು, ಕಾಪಾಡಲಿ ಎನ್ನನ್ನು ನಿನ್ನ ಅನಂತ ಪ್ರೇಮವು. ನಿನಗೆ ಮೊರೆ ಇಡುವೆ ನನಗಾಗದಿರಲಿ ಹೇ ಪ್ರಭು ಮಾನಭಂಗ, ದುರುಳರಿಗಾಗಲಿ ಆಶಾಭಂಗ. ಮೂಕರಾಗವರು ಸೇರಲಿ ನರಕ, ಸೇದಿ ಹೋಗಲಿ ಸಜ್ಜನರ ವಿರುದ್ಧ ಸುಳ್ಳಾಡುವ ನಾಲಿಗೆ, ಬಿದ್ದು ಹೋಗಲಿ ಸೊಕ್ಕಿನಿಂದ ಅವರನ್ನು ಧಿಕ್ಕರಿಸುವ ನಾಲಿಗೆ. ನಿನ್ನ ಗಂಜಿ ನಡೆವರಿಗೆ ನೀ ಕಟ್ಟಿಟ್ಟಿರುವ ಬುತ್ತಿ ಅದೆಷ್ಟು ಅಗಾಧ, ನೀ ನಂಬಿದವರಿಗೆ ಬಟ್ಟ ಬಯಲಾಗಿ ನೀಡುವ ನೆರವದೆಷ್ಟು ಅಪಾರ. ಪಾರು ಮಾಡುವುದವರನ್ನು ನಿನ್ನ ಸಾನ್ನಿಧ್ಯ ಸೆರವು, ಜನರೊಳ ಸಂಚಿನಿಂದ ದೂರವಿಡುವುದವರನ್ನು ನಿನ್ನ ಆಸರೆಯು, ವ್ಯಾಜ್ಯ ಮಾಡುವ ಜಿಹ್ವೆಯಿಂದ. ಅಂದರೆ ನೀನು ನಿನ್ನ ಸಾನ್ನಿಧ್ಯ. ಇವತ್ತು ನಾವು ಯಾಕೆ ದೇವರ ಸಾನ್ನಿಧ್ಯದಲ್ಲಿರಬೇಕು? ಯಾಕೆ ನಾವು ಕೀರ್ತನೊಂದಿಗೆ ಪ್ರಾರ್ಥನೆ ಮಾಡಬೇಕು? ಯಾಕೆ ನಾವು ದೇವರ ವಾಕ್ಯದೊಂದಿಗೆ ಇರಬೇಕು? ಯಾಕೆ ನಾವು ಡಿವೈನ್ ಮರ್ಸಿ, ದೈವಿಕ ಕರುಣೆ ಮಾಡಬೇಕು? ಯಾಕೆ ಜಪಸರ ಪ್ರಾರ್ಥನೆ ಮಾಡಬೇಕು? ಏಕೆಂದರೆ ಪಾರು ಮಾಡುವುದವರನ್ನು ನಿನ್ನ ಸಾನ್ನಿಧ್ಯ. ಸಾಧ್ಯವಾದಷ್ಟು ಆತನ ಸಾನ್ನಿಧ್ಯದಲ್ಲಿರೋಣ, ಆಲಸಿಗಳಾಗುವುದು ಬೇಡ. ಅನೇಕ ಬಾರಿ ನಾವು ಪ್ರಾರ್ಥಿಸುವಲ್ಲ, ಕೆಲವು ಸರಿ ನಾವು ನಮ್ಮ ಈ ದೇಹ ಇದೆಯಲ್ಲ, ಮನಸ್ಸು ಒಗ್ಗಿಕೊಳ್ಳಲ್ಲ ಅಷ್ಟು ಸುಲಭವಾಗಿ. ಯಾಕೆಂದ್ರೆ ಪಾಪಮಯ ಸ್ವಭಾವದತ್ತ ಜಾಸ್ತಿ ಆಕರ್ಷಣೆಗೊಳಗಾಗುತ್ತೆ ಮತ್ತು ದೇವರೊಡನೆ ಇರುವ ಐಕ್ಯಮತ್ಯವನ್ನು ಹಾನಿಗೊಳಗಾಗಿಸುತ್ತೆ. ಆದರೆ ದೇವರ ಸಾನ್ನಿಧ್ಯ, ನಾವು ದೇವರ ಸಾನ್ನಿಧ್ಯದಲ್ಲಿ ಕುಳಿತುಕೊಳ್ಬೇಕು. ಇರ್ಬೋದು, ಕಷ್ಟ ಆಗ್ಬೋದು. ಇನ್ನು ಶುರುವಿಗೆ ನಾವು ಆರಂಭದಲ್ಲಿ ಅಲ್ಲಿ ಕಷ್ಟವಾಗುತ್ತೆ ನಮಗೆ, ಆದರೆ ಬರುತ್ತಾ ನಾವು ಹೆಚ್ಚು ಶಕ್ತಿಯನ್ನು ಪಡೆಯುತ್ತೇವೆ. ಹಾಗೇನೆ ಕೀರ್ತನೆ ಓದಲು ಕಷ್ಟವಾಗುತ್ತೆ. ನೀವು ಓದ್ತಾ ಹೋಗಿ ನೋಡೋಣ. ಈ ಕೀರ್ತನೆಗಳನ್ನೇ ಮತ್ತೆ ಮತ್ತೆ ಓದಿ, ನೀವು ನೋಡ್ತೀರ ಅದರಲ್ಲಿ ಅಗಾಧ ಅರ್ಥ, ಅಗಾಧ ಆಶೀರ್ವಾದ. ಪಾರು ಮಾಡುವುದವರನ್ನು ನಿನ್ನ ಸಾನ್ನಿಧ್ಯ ಸೆರಗು, ಜನರ ಸಾನ್ನಿಧ್ಯ ಸೆರಗು, ಜನರೊಳ ಸಂಚಿನಿಂದ ದೂರವಿಡುವುದವರನ್ನು ನಿನ್ನ ಆಸರೆಯು, ವ್ಯಾಜ್ಯ ಮಾಡುವ ಜಿಹ್ವೆಯಿಂದ. ಕೊನೆಯ 4 ವಾಕ್ಯಗಳು. ಮುತ್ತಿಗೆಗೆ ತುತ್ತಾದ ನಗರದೊಳಿಂದೆನ್ನ ಅಚ್ಚರಿಯಿಂದ ರಕ್ಷಿಸಿದೊಡೆಯನಿಗೆ ನಮನ. ದೇವರಿಂದ ದೂರನಾದೆ ಎಂಬ ದಿಗಿಲೇರಲು, ಅಕ್ಕರೆಯಿಂದ ನೀ ಕಿವಿಗೊಟ್ಟೆ ನಾ ಮೊರೆ ಇಡಲು. ಪ್ರಭುವಿನ ಭಕ್ತರೇ, ಪ್ರೀತಿಸಿ ನೀವು ಆತನನ್ನು ಅಧಿಕವಾಗಿ. ಶರಣರನ್ನು ರಕ್ಷಿಸಿ ಸೊಕ್ಕಿನವರನ್ನು ಶಿಕ್ಷಿಸುವ ನಾಥ ಸರಿಯಾಗಿ. ಪ್ರಭುವಿಗಾಗಿ ಕಾದಿಹ ಜನರೇ ನಿಮಗಿರಲಿ ಅಭಯ, ಧೈರ್ಯದಿಂದಿರಲಿ ನಿರುತ ನಿಮ್ಮೆಲ್ಲರ ಹೃದಯ. ಆದ್ದರಿಂದ ನಾವು ಧೈರ್ಯದಿಂದ ಜೀವಿಸಬೇಕು, ಪ್ರಭುವಿನಲ್ಲಿ ನಂಬಿಕೆ ಇಟ್ಟು ಜೀವಿಸಬೇಕು, ಭರವಸೆ ಕಳೆದುಕೊಳ್ಳದೆ ಜೀವಿಸಬೇಕು. ಏಕೆಂದರೆ ಸೊಕ್ಕಿನವರ ಸೊಕ್ಕನ್ನು ಪ್ರಭು ಮುರಿದು ಬಿಡುತ್ತಾರೆ. ಪ್ರಭುವಿಗಾಗಿ ಕಾದಿರುವ ಜನರು, ಪ್ರಾರ್ಥಿಸುವ ಜನರನ್ನು ಆಶೀರ್ವದಿಸುತ್ತಾರೆ. ಇವತ್ತು ಆತ್ಮೀಯರೇ, ನಾವು 28, 29, 30, 31 4 ಕೀರ್ತನೆಗಳನ್ನು ನಾವು ಆಲಿಸಿದೆವು, ಪ್ರಾರ್ಥಿಸಿದೆವು, ಧ್ಯಾನಿಸಿದೆವು. ಈ ಕೀರ್ತನೆಯ ಆಶೀರ್ವಾದ ನಮಗೂ ನಮ್ಮ ಕುಟುಂಬಕ್ಕೂ ಲಭ್ಯವಾಗಲೆಂದು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು. ಈ ಕೀರ್ತನೆಗಳನ್ನು ನಾವು ಧ್ಯಾನಿಸಿದ್ದೇವೆ. ನಮ್ಮ ಪ್ರಾರ್ಥನೆ, ನಮ್ಮ ಯಾತನೆಗಳನ್ನು ನಿಮ್ಮ ಮುಂದೆ ನಿವೇದಿಸುತ್ತೇವೆ. ಇದೋ ಇವತ್ತು ನಾವು ಇಲ್ಲಿ ಪ್ರಾರ್ಥನೆಗೆ ಸೇರಿಕೊಂಡ ಎಲ್ಲರನ್ನೂ ಆಶೀರ್ವದಿಸಿರಿ, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ, ಪವಿತ್ರಾತ್ಮರಲ್ಲಿ ತುಂಬಿರಿ, ಅವರ ದೇಹ, ಆತ್ಮ, ಮನಸ್ಸು ಅಭಿಷೇಕಿಸಿರಿ. ಎಲ್ಲ ಕೇಡುಗಳಿಂದ ಅವರನ್ನು ಕಾದು ರಕ್ಷಿಸಿರಿ. ನಿಮ್ಮ ಕರುಣೆಯ ಹಸ್ತ, ನಿಮ್ಮ ಕೃಪೆಯ ಹಸ್ತ, ನಿಮ್ಮ ಪ್ರೀತಿಯ ಹಸ್ತ ಅವರ ಮೇಲೆ ಸದಾ ಇರಲಿ. ಎಲ್ಲ ರೋಗ ರುಜಿನಗಳಿಂದ, ಸಂಕಟಗಳಿಂದ ದೇವ ಅವರ ಜೀವನದಲ್ಲಿ ಅನುಭವಿಸುತ್ತಿರುವ ವ್ಯಾಧಿ ವೇದನೆಗಳಿಂದ ಬಿಡುಗಡೆ ಕೊಡಿರಿ. ಯೇಸುವೆ, ನೀವು ನುಡಿದಿರಿ, ನನ್ನ ನಾಮದಲ್ಲಿ ಏನು ಕೇಳಿದರೂ ಕೊಡುವೆನು. ಬೆಳ್ಳಿ ಬಂಗಾರ ನನ್ನಲ್ಲಿಲ್ಲ, ನಿಮ್ಮ ಸರ್ವಶಕ್ತ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತೇನೆ.
ಜನರ ಮೇಲೆ ನಿಮ್ಮ ಕರುಣೆ ಕೃಪೆ ದಯೆ ಇಳಿದು ಬರಲಿ. ಸರ್ವಶಕ್ತ ದೇವರ ವರದಾನ ಇಳಿದು ಬರಲಿ. ಎಲ್ಲ ಜನರು ವಿಶೇಷವಾಗಿ ಈ ದಿನಗಳಲ್ಲಿ ಹೆಚ್ಚು ಹೆಚ್ಚು ಪ್ರಾರ್ಥನೆಗೆ ಹೆಚ್ಚು ಹೆಚ್ಚು ಆಶೀರ್ವಾದ ಪಡೆಯುವಂತಾಗಲಿ. ಮತ್ತು ಆಲಸ್ಯ ಎಲ್ಲ ನಿಮ್ಮಿಂದ ದೂರ ಕೊಂಡೊಯ್ಯುವುದೆಲ್ಲವನ್ನು ದೂರ ಮಾಡಿರಿ. ಯೇಸುವೆ, ನಿಮ್ಮ ನಾಮದಲ್ಲಿ ಎಲ್ಲ ಜನರ ಮೇಲೆ ನಿಮ್ಮ ಆಶೀರ್ವಾದ ಇಳಿದು ಬರಲೆಂದು, ಆರೋಗ್ಯ ಭಾಗ್ಯ ಲಭ್ಯವಾಗಲೆಂದು ಪ್ರಾರ್ಥಿಸುತ್ತೇನೆ. 38 ವರುಷ ಕುರಿ ಬಾಗಿಲನ್ನು ಬಳಿ ಇದ್ದಾತನನ್ನು ಮುಟ್ಟಿದ್ದೀರಿ. ಸತ್ತ ಲಾಸರನಿಗೆ ಜೀವ ಕೊಟ್ರಿ, ಕುರುಡ್ರಿಗೆ ಕಣ್ಣು, ಕಿವಿಡ್ರಿಗೆ ಕಿವಿ ಕೊಟ್ಟಿರಿ. ನಾಮಾನನು 7 ಬಾರಿ ಮುಳುಗಿದಾಗ ದೇವಾ ನೀವು ಅವನಿಗೆ ಸೌಖ್ಯ ಕೊಟ್ಟಿರಿ. ಗೋಲಿಯಾತನ ಮುಂದೆ ದಾವೀದನಿಗೆ ಜಯ ಕೊಟ್ಟಿರಿ. ಫರೋಹನ ಮುಂದೆ ಮೋಶೆಗೆ ಜಯ ಕೊಟ್ಟಿರಿ. ಇವತ್ತು ಈ ಕೀರ್ತನೆಗಳ ಶಕ್ತಿಯಿಂದ ನಮಗೆ ಜಯ ಕೊಡಿರಿ. ಯೇಸು ನಾಮದ ಶಕ್ತಿ ನಮಗೆ ಸದಾ ನಮ್ಮ ಮೇಲಿರಲಿ ಮತ್ತು ನಾವು ಆ ನಾಮದಲ್ಲಿ ಜಗವನ್ನೇ ಗೆಲ್ಲಬಲ್ಲೆವೆಂಬ ನಂಬಿಕೆ, ನಿರೀಕ್ಷೆ, ವಿಶ್ವಾಸವನ್ನು ಕರುಣಿಸಿರಿ. ಯೇಸು ನಾಮದಲ್ಲಿ ನಿಮಗೆ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ ಘೋಷಿಸಿ ಪ್ರಾರ್ಥಿಸುತ್ತೇನೆ. ಟಚ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಫ್ರಾಂಕ್ಲಿನ್ ಡಿಸೋಜ, ಶಿವಮೊಗ್ಗ ಧರ್ಮಕ್ಷೇತ್ರ ಯೇಸು ಸ್ಪರ್ಶ ತಂಡ, ನಮ್ಮ ತಂಡಕ್ಕಾಗಿಯೂ ದಿವ್ಯವಾಣಿ ಲೈವ್ ಯೂಟ್ಯೂಬ್ ಚಾನೆಲ್ನ ತಂಡಕ್ಕಾಗಿಯೂ ನೀವು ಪ್ರಾರ್ಥಿಸಿರಿ. ಮತ್ತು ಇಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಉತ್ತೇಜನ, ಪ್ರೋತ್ಸಾಹ, ಪ್ರೇರಣೆಯ ಮಾತುಗಳನ್ನು ನೀವಿಲ್ಲಿ ಬರೆಯಬಹುದು. ಹಾಗೆಯೇ ಈ ಸಂದೇಶವನ್ನು ಇತರರೊಡನೆ ಹಂಚಿಕೊಳ್ಳಿ. ಇತರರೂ ಕೂಡ ಕೀರ್ತನೆಗಳ ಪ್ರೀತಿಯಲ್ಲಿ ಬೀಳಲಿ ಮತ್ತು ಕೀರ್ತನೆಯೊಂದಿಗೆ ಪ್ರಾರ್ಥಿಸಲಿ. ನಿಮ್ಮ ಪ್ರಾರ್ಥನಾ ಕೋರಿಕೆಗಳೇ ಇದ್ದರೆ 9013905078 ಅಂದರೆ 9013905078 ಇದಕ್ಕೆ ನೀವು ಕಳುಹಿಸಬಹುದು. ಮುಂದೆ ನೀವು ಬರುವಾಗ 32ನೇ ಕೀರ್ತನೆ, 33, 34 ಈ ಕೀರ್ತನೆಗಳನ್ನು ಓದಿ ಬನ್ನಿ ಮತ್ತು ನಮಗಾಗಿ ಪ್ರಾರ್ಥಿಸಿ. ಆಮೆನ್. ದಿವ್ಯವಾಣಿ